ಕುಡಿಯುವ ನೀರಿನ ಘಟಕಗಳಿಗೆ ಎಇ ಕೀರ್ತಿನಾಯಕ್ ಭೇಟಿ ನೀಡಿದ್ದು, ಗ್ರಾಮೀಣ ಭಾಗದ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಬಾರದು ಎನ್ನುವ ಉದ್ದೇಶದಿಂದ ತಾಲೂಕಿನ ಪ್ರತಿಯೊಂದು ಕುಡಿಯುವ ನೀರಿನ ಘಟಕಗಳಿಗೆ ಅವರು ಭೇಟಿ ನೀಡಿದರು. ಶುದ್ಧ ಕುಡಿಯುವ ನೀರಿನ ಘಟಕಗಳ ಸಮಸ್ಯೆ ಪರಿಶೀಲನೆ ನಡೆಸಿದ ಅವರು ಸಂಬಂಧಪಟ್ಟ ಘಟಕಗಳ ಗುತ್ತಿಗೆದಾರರನ್ನು ಕರೆಸಿ ಸಮಸ್ಯೆ ಇರುವ ಘಟಕಗಳಿಗೆ ಶೀಘ್ರವಾಗಿ ಸರಿಪಡಿಸುವ ಭರವಸೆ ನೀಡಿದರು. ಸಾರ್ವಜನಿಕರ ಮಾಹಿತಿ ಮೇರೆಗೆ ಬೋಡವಂಡನಹಳ್ಳಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಭೇಟಿ ನೀಡಿದ ಅವರು ಘಟಕದ ಸಂಪೂರ್ಣ ಪರಿಶೀಲನೆ ನಡೆಸಿದರಲ್ಲದೆ ಸಣ್ಣಪುಟ್ಟ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಒದಗಿಸುವ ಭರವಸೆ ನೀಡಿದರು. ಜಲಜೀವನ್ ಮಿಷನ್ ಯೋಜನೆಯ ಕೆಲಸ ಆಗುವವರೆಗೂ ತಾಲೂಕಿನಲ್ಲಿರುವ 154 ಘಟಕಗಳಿಂದ ಪ್ರತಿ ಗ್ರಾಮದ ಸರ್ಕಾರಿ ಶಾಲಾ ಮಕ್ಕಳಿಗೆ, ಅಂಗನವಾಡಿ ಮಕ್ಕಳಿಗೆ ಉಚಿತ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದಾಗಿ ಅವರು ಭರವಸೆ ನೀಡಿದರು. ವರದಿ ಮಂಜುಸ್ವಾಮಿ ಎಂಎನ್, ಕೊರಟಗೆರೆ. ನಾನು ಹಿಂದೆ ನೋಡ್ತಾ ಇದ್ದೀರ ತಾವು, ಅದು ಬೋಡ್ಬಂಡೆನಹಳ್ಳಿ ಊರಿಂದ ಒಂದು RO ಪ್ಲ್ಯಾಂಟು. ಅದು 1.5 ವರ್ಷದ ಮುಂಚೆನೇ ಒಂದು ಏಜೆನ್ಸಿ ಇನ್ಸ್ಟಾಲ್ ಮಾಡಿರೋನು ಸಾಯಿ ಅಂತೇಳಿ ಒಂದು 5 ವರ್ಷ ಮೇಂಟೆನೆನ್ಸ್ ಮುಗಿದಿತ್ತು. ಮುಗಿದ ಮೇಲೆ ಒಂದು 3 ತಿಂಗಳು 4 ತಿಂಗಳು ಅದು ಟೆಂಡ್ರ್ ಮಾಡಿರಲಿಲ್ಲ. ಫಸ್ಟ್ ನಾನು ಈ ಕೊರಟಗೆರೆ ತಾಲೂಕಿಗೆ ಬಂದು ಜಾಯ್ನ್ ಆದಮೇಲೆ ಫಸ್ಟ್ ಇದೇ ಕೆಲಸನ ನಾನು ತೊಗೊಂಡೆ. ಕುಡಿಯೋ ನೀರಿಂದು ಬೇಸಿಕ್ ಫೆಸಿಲಿಟಿ ಜನಗಳಿಗೆ ಕೊಡ್ಬೇಕಂತ ಇದನ್ನು ತೊಗೊಂಡು ಆಲ್ಮೋಸ್ಟ್ ಕೊರಟಗೆರೆನಲ್ಲಿ 77 ಪ್ಲ್ಯಾಂಟ್ ಇಂಥವಿತ್ತು. ಆ 77 ಪ್ಲ್ಯಾಂಟನ್ನು ಕೂಡ ಟೆಂಡ್ರ್ ಕರೆದು ಒಂದು ಏಜೆನ್ಸಿ ಅಲಾಟ್ ಮಾಡಿ ಈಗ ಸುಸ್ಥಿತಿನಲ್ಲಿ ಆ ಏಜೆನ್ಸಿನವನು ಮೆಕ್ಯಾನಿಕ್ಕು, ಟೆಕ್ನಿಷಿಯನ್ಸು ಎಲ್ಲರನ್ನೂ ಇಟ್ಟಿದ್ದಾನೆ. ನಮಗೆ ಒಂದು ಫೋನ್ ಕಾಲಲ್ಲಿ ಒಂದು 10 ನಿಮಿಷ, 1/4 ಗಂಟೆ ಒಳಗೆ ಆ ಜಾಗಕ್ಕೆ ರೀಚ್ ಆಗಬೇಕು. ಅಲ್ಲಿ ಹೋಗಿ ಏನಾಗಿದೆ ಅಂತ ಸಮಸ್ಯೆ ನೋಡಿ ಅದನ್ನು ಬಗೆಹರಿಸೋವಂಥ ಒಂದು ಕೆಲಸ ಮಾಡಿ ಒಂದು ರಿಪೋರ್ಟ್ ಕೊಡ್ತಾನೆ. ಆ ರಿಪೋರ್ಟ್ನ ನಮ್ಮ ಮೇಲಧಿಕಾರಿಗಳಿಗೆ ನಾವು ಫಾರ್ವರ್ಡ್ ಮಾಡ್ತೀವಿ. ಸೊ ಈ ಥರ ಟೆಂಡ್ರ್ ಕರೆದು ಈ ಕೆಲಸನೆಲ್ಲ ನಾವು ಮಾಡ್ತಾಯಿದ್ದೀವಿ. ಸೊ ಇಂಥದ್ದು ಏನನ್ನ ಸಮಸ್ಯೆ ಬಂತು ಅಂದರೆ RO ಪ್ಲ್ಯಾಂಟಿಗೆ ಸಂಬಂಧಪಟ್ಟಂಗೆ ನಾವು ಪೆಟ್ರೋಲಿಂಗಲ್ಲಿ ಇರ್ತೀವಿ, ಎಲ್ಲ ನಮ್ಮ ಇಂಜಿನಿಯರು ಪೆಟ್ರೋಲಿಂಗಲ್ಲಿ ಇರ್ತಾರೆ. ನಮಗೆ ಎಲ್ಲೆಲ್ಲಿ ಕಾಣಿಸುತ್ತೆ ಎಲ್ಲ ಕಡೆ ನಾವು ಅದನ್ನು ಸುಸ್ಥಿತಿಗೆ ತರೋ ಒಂದು ಕೆಲಸ ಮಾಡ್ತಾಯಿದ್ದೀವಿ. ಸಾರ್ವಜನಿಕರಿಗೂ ನಾನು ಕೇಳೋದಿಷ್ಟೇ, ಏನನ್ನ ಸಮಸ್ಯೆ ಇತ್ತು ಅಂದರೆ ಕೂಡಲೇ ನಿಮಗೆ ಪರಿಹಾರ ಅಂತೇಳಿ ಒಂದು ಆ್ಯಪ್ ಇದೆ, ಅದರಲ್ಲಿ ನೀವು ಕಂಪ್ಲೇಂಟ್ ರೈಸ್ ಮಾಡ್ಬೋದು. ನಮ್ಮದು, ನಮ್ಮ ಇಂಜಿನಿಯರ್ದು ಫೋನ್ ನಂಬರ್ ಎಲ್ಲ ಕಡೆ ಪಬ್ಲಿಷ್ ಆಗಿದೆ. ನಮಗೂ ಫೋನ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಎನಿ ಟೈಮ್ ಯಾವ ಸಮಯದಲ್ಲಿ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ವಿತಿನ್ ಎ ಡೇ, ಒಂದು ದಿನದೊಳಗಾಗಿ ಆ RO ಪ್ಲ್ಯಾಂಟ್ ಸಮಸ್ಯೆನ ನಾವು ದುರಸ್ತಿಗೊಳಿಸಿ